ಹಿಜಾಬ್ ವಿವಾದಕ್ಕೆ ಸಂಬಂಧಿಸಿ ಹೈಕೋರ್ಟ್ ನೀಡಿರುವ ಆದೇಶವನ್ನು ನಾವು ಗೌರವಿಸುತ್ತೇವೆ. ಈ ತೀರ್ಪು ಅಸ್ಪಷ್ಟತೆಯಿಂದ ಕೂಡಿದ್ದು ನಮ್ಮ ಸಾಂವಿಧಾನಿಕ ಹಕ್ಕಿಗಾಗಿ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ತಿಳಿಸಿದೆ. ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಪದಾಧಿಕಾರಿ ಹುಸೇನ್ ಕೋಡಿಬೆಂಗ್ರೆ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಅಂತಿಮ ಪರೀಕ್ಷೆಗೆ ಹಾಜರಾಗುವುದು ಬಿಡುವುದು ಅವರಿಗೆ ಬಿಟ್ಟ ವಿಚಾರ. ಶಿಕ್ಷಣ ಬಹಳ ಪ್ರಾಮುಖ್ಯತೆ ಪಡೆಯುತ್ತದೆ. ಈ ತೀರ್ಪಿನಲ್ಲಿ ಸ್ಪಷ್ಟತೆ ಇಲ್ಲ. ಸಾಂವಿಧಾನಿಕ ಹಕ್ಕಿಗಾಗಿ ಮೇಲ್ಮನವಿ ಸಲ್ಲಿಸಲಾಗುವುದೆಂದು ಹೇಳಿದರು. ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಶಿರವಸ್ತ್ರ ಧಾರಣೆಯ ಬಗ್ಗೆ ಈಗಾಗಲೇ ನಮ್ಮ ಉಡುಪಿಯಿಂದ ವಿದ್ಯಾರ್ಥಿಗಳು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದರು ತಮ್ಮ ಹಕ್ಕನ್ನು ಕೇಳಿ. ಈಗಾಗಲೇ ಉಚ್ಚ ನ್ಯಾಯಾಲಯ ತನ್ನ ಆದೇಶವನ್ನು ಕೊಟ್ಟಿದೆ. ಆ ಆದೇಶದಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ನಾವು ಆ ಹೈಕೋರ್ಟ್ನ ಆದೇಶವನ್ನು ನಾವು ಗೌರವಿಸ್ತೇವೆ. ಅದೇ ಸಂದರ್ಭದಲ್ಲಿ ನಮಗೆ ಇಲ್ಲಿನ ಒಂದು ಸಂವಿಧಾನ ಮತ್ತು ಇಲ್ಲಿಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಂಪೂರ್ಣ ಭರವಸೆ ಇದೆ. ನಾವು ಅದಕ್ಕಾಗಿ ಈ ವಿದ್ಯಾರ್ಥಿಗಳು ಮತ್ತು ನಾವು ಅವರೊಂದಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಈ ಸಾಂವಿಧಾನಿಕ ಹಕ್ಕಿಗಾಗಿ ನಾವು ಮೇಲ್ಮನವಿ ಸಲ್ಲಿಸುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಆಜ್ಞೆ ಬರುತ್ತದೆ ಅದರ ಪ್ರಕಾರ ನಾವು ಸಂಪೂರ್ಣ ಅದನ್ನು ಫಾಲೋ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಈ ಆದೇಶದ ಬಗ್ಗೆ ಮಕ್ಕಳಿಗೆ ಅಂತ ಹೇಳ್ತೀರಿ? ಎಕ್ಸಾಮ್ ಎಲ್ಲ ಉಂಟಲ್ಲ, ಈ ಆದೇಶದ ಬಗ್ಗೆ ನಾವು ಹೇಳುವಂಥದ್ದು ಏನಂತ ಹೇಳಿದರೆ, ಪರೀಕ್ಷೆಗೆ ಕುಳಿತುಕೊಳ್ಳುವಂಥದ್ದು ಸಂಪೂರ್ಣ ಅವರಿಗೆ ಬಿಟ್ಟದ್ದು. ಏಕೆಂತ ಹೇಳಿದರೆ ಶಿಕ್ಷಣ ಎಂಬುದು ಬಹಳ ಪ್ರಾಮುಖ್ಯವಾಗಿರುವಂಥ ಅಂಶ. ಅದರೊಂದಿಗೆ ಅವರ ಒಂದು ನೈತಿಕ ಹೇಳಿದರೆ ಧಾರ್ಮಿಕವಾಗಿರುವಂಥ ಹಕ್ಕನ್ನು, ಇಲ್ಲಿ ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಈ ಒಂದು ಇದರ ಪ್ರಕಾರ ಡಿನೈ ಮಾಡಲಾಗಿದೆ. ಮತ್ತು ಸ್ವಲ್ಪ ಕನ್ಫ್ಯೂಷನನ್ನು ಕೂಡ ಈಗಲೂ ಕೂಡ ಕ್ಲಿಯರ್ ಜಡ್ಜ್ಮೆಂಟ್ನ ಡೀಟೇಲ್ ಆಗಿರುವಂಥ ಯಾವುದೇ ಕಾಪಿ ತನಕ ಅಪ್ಲೋಡ್ ಕೂಡ ಆಗಲಿಲ್ಲ. ಇದು ಅಪ್ಲೋಡ್ ಆದ ಮೇಲೆ ಕ್ಲಿಯರ್ ಅಂತ ಹೇಳಿ ಗೊತ್ತದೆ. ಹಾಗಾಗಿ ನಾವು ಹೈಕೋರ್ಟ್ನ ಆಜ್ಞೆಯನ್ನು ನಾವು ಗೌರವಿಸ್ತೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಸಾಂವಿಧಾನಿಕ ಹಕ್ಕಿಗಾಗಿ ನಾವು ಮೇಲ್ಮನವಿಯನ್ನು ಕೂಡ ಕೊಡ್ತಾ ಇದ್ದೇವೆ.